ಮಂಗಳೂರಿನ 4ನೇ ಹೆಚ್ಚುವರಿ ಸೆಷನ್ಸ್ ನ್ಯಾಯಾಲಯವು ಪೊಳಲಿಯ ಸಂತು ಅಲಿಯಾಸ್ ಸಂತೋಷ್ ಯಾನೆ, ಕ್ಯಾಂಡಲ್ ಸಂತು ಕೊಲೆ ಆರೋಪಿಗಳಾದ ಇಕ್ಬಾಲ್ ಕಾವೂರು ಮತ್ತು ಫಾರೂಕ್ ಕಾರ್ಕಳ ಎಂಬಿಬ್ಬರಿಗೆ ಜೀವಾವಧಿ ಶಿಕ್ಷೆ ಮತ್ತು ತಲಾ 1 ಲಕ್ಷ ರೂಪಾಯಿ ದಂಡ ವಿಧಿಸಿ ಆದೇಶವನ್ನು ಹೊರಡಿಸಿದೆ. 2009ರ ಫೆಬ್ರವರಿ 18ರಂದು ಬೆಳಿಗ್ಗೆ 9:30ರ ವೇಳೆಗೆ ಪೊಳಲಿ ಬಡಕಬೈಲು ಬಸ್ ನಿಲ್ದಾಣದ ಬಳಿ ಇದ್ದ ಸಂತು ಅಲಿಯಾಸ್ ಸಂತೋಷ್ ಎಂಬಾತನಿಗೆ ಕಾರಿನಲ್ಲಿ ಬಂದ ಅಪರಿಚಿತ ಗುಂಪೊಂದು ತಲೆ, ಹೊಟ್ಟೆಯ ಭಾಗಕ್ಕೆ ಕತ್ತಿಯಿಂದ ಕಡಿದು ತೀವ್ರವಾಗಿ ಗಾಯಗೊಳಿಸಿತ್ತು. ಈ ಘಟನೆಯಲ್ಲಿ ಸಂತೋಷ್ ಮೃತಪಟ್ಟಿದ್ರು. ಈ ಕುರಿತು ಬಂಟ್ವಾಳ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ತನಿಖೆ ನಡೆಸಿದ ಬಂಟ್ವಾಳ ಗ್ರಾಮಾಂತರ ಪೊಲೀಸರು 22 ಜನ ಆರೋಪಿಗಳನ್ನು ಬಂಧಿಸಿ ನ್ಯಾಯಾಲಯಕ್ಕೆ ದೋಷಾರೋಪಣಾ ಪತ್ರವನ್ನ ಸಲ್ಲಿಸಿದ್ರು. ಈ ಬಗ್ಗೆ ಸುದೀರ್ಘ ವಿಚಾರಣೆ ನಡೆಸಿದ 4ನೇ ಹೆಚ್ಚುವರಿ ಸೆಷನ್ಸ್ ನ್ಯಾಯಾಲಯವು 2 ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆ ಹಾಗೂ ತಲಾ 1 ಲಕ್ಷ ರೂಪಾಯಿ ದಂಡವನ್ನ ವಿಧಿಸಿ ಶುಕ್ರವಾರ ಆದೇಶ ಹೊರಡಿಸಿದೆ. ಇನ್ನು ಪ್ರಕರಣದ ತನಿಖೆಯನ್ನ ನಡೆಸಿದ ಆಗಿನ ಬಂಟ್ವಾಳ ಗ್ರಾಮಾಂತರ ವೃತ್ತ ನಿರೀಕ್ಷಕ ನಂಜುಂಡೇಗೌಡ ಹಾಗೂ ಪೊಲೀಸ್ ಸಿಬ್ಬಂದಿಗಳಿಗೆ ಬಹುಮಾನ ಘೋಷಿಸಿರುವುದಾಗಿ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಬಿಆರ್ ರವಿಕಾಂತೇಗೌಡ ತಿಳಿಸಿದ್ದಾರೆ. ವಣ್ಸೆ ಪರಿಸರದಲ್ಲಿ ಮಹಿಳೆಯರ ಒಳ ಉಡುಪು ಕಳವು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಕರಣವನ್ನ ಭೇದಿಸಲು ಕೊಲ್ಲೂರು ಪೊಲೀಸರು ವಣ್ಸೆ ಗ್ರಾಮ ಪಂಚಾಯತ್ ಸಭಾಂಗಣದಲ್ಲಿ ಪೊಲೀಸ್ ಸಮಾಲೋಚನಾ ಸಭೆ ನಡೆಸಿದ್ರು. ಸಭೆಯಲ್ಲಿ ಮಾತನಾಡಿದ ಕೊಲ್ಲೂರು ಠಾಣಾಧಿಕಾರಿ ಶಿವಕುಮಾರ್, ಈ ಪ್ರಕರಣವನ್ನ ಭೇದಿಸಲು ಸಾರ್ವಜನಿಕರ ಸಹಕಾರ ಅಗತ್ಯವಾಗಿದೆ. ಅನುಮಾನಾಸ್ಪದ ವ್ಯಕ್ತಿಗಳು ಕಂಡುಬಂದಲ್ಲಿ ಕೂಡಲೇ ಇಲಾಖೆಗೆ ಮಾಹಿತಿ ನೀಡಬೇಕು. ಪೊಲೀಸ್ ಇಲಾಖೆ ಈ ನಿಟ್ಟಿನಲ್ಲಿ ಗಸ್ತು ಹೆಚ್ಚಿಸಲಿದ್ದು ಜನರು ಭಯ ಬೀಳುವ ಅಗತ್ಯವಿಲ್ಲ ಎಂದರು. ಈ ಪರಿಸರದಲ್ಲಿ ಮಹಿಳೆಯರ ಒಳ ಉಡುಪು ಕಳವುಗೈಯುತ್ತಿರುವ ಬಗ್ಗೆ ಈ ತನಕ ಯಾವುದೇ ಪ್ರಕರಣಗಳು ದಾಖಲಾಗಿಲ್ಲ. ಹಾಗಂತ ಪೊಲೀಸ್ ಇಲಾಖೆ ಸುಮ್ಮನೆ ಕೂರಲ್ಲ. ಅನುಮಾನಾಸ್ಪದ ವ್ಯಕ್ತಿಗಳ ವಿಚಾರಣೆ ಮಾಡಲಾಗ್ತದೆ. ಸಂಶಯಾಸ್ಪದವಾದ ವ್ಯಕ್ತಿಗಳು ಕಂಡುಬಂದರೆ ತಕ್ಷಣ ಬೀಟ್ ಪೊಲೀಸರಿಗೆ ಮಾಹಿತಿ ಕೊಡಿ ಎಂದು ಅವರು ಇದೇ ಸಂದರ್ಭದಲ್ಲಿ ಹೇಳಿದ್ರು. ಗ್ರಾಮ ಪಂಚಾಯತ್ ಅಧ್ಯಕ್ಷ ಉದಯ್ ಕುಮಾರ್ ಶೆಟ್ಟಿ ಮಾತನಾಡಿ, ಇಂತಹ ಬೆಳವಣಿಗೆಗಳು ಮತ್ತೆ ಪುನರಾವರ್ತನೆಯಾಗಬಾರದು. ಈ ಬಗ್ಗೆ ಪೊಲೀಸ್ ಇಲಾಖೆ ಹೆಚ್ಚಿನ ನಿಗಾ ವಹಿಸಬೇಕು. ಸಂಶಯಾಸ್ಪದ ಪ್ರದೇಶಗಳ ಮೇಲೆ ನಿಗಾ ಇಡಬೇಕು. ಸಾರ್ವಜನಿಕರು ಕೂಡ ಇಲಾಖೆಗೆ ಸಹಕಾರ ನೀಡಲಿದ್ದಾರೆ ಎಂದರು. ವಣ್ಸೆಯ ಹೃದಯ ಭಾಗದಲ್ಲಿ ಗುಣಮಟ್ಟದ ಸಿಸಿ ಕ್ಯಾಮೆರಾ ಅಳವಡಿಸಬೇಕು. ವಣ್ಸೆ ಮಾರ್ಕೆಟ್ ರಸ್ತೆ ಹಾಗೂ ನಂದ್ರೋಳಿ ರಸ್ತೆ ಮುಖ್ಯ ರಸ್ತೆಗೆ ಸಂಪರ್ಕಿಸುವಲ್ಲಿ ಹಂಪ್ಸ್ ಅಳವಡಿಸಬೇಕು. ನಂಬಿಯಾರ್ ಕ್ಲಿನಿಕ್ ಎದುರು ಪಾಳು ಬಿದ್ದಿರುವ ಕಟ್ಟಡ ಬೀಳುವ ಸ್ಥಿತಿಯಲ್ಲಿದ್ದು ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ರು. ಚಿನ್ನಾಭರಣ ತಯಾರಿಯ ಘಟಕದಲ್ಲಿದ್ದ ಪಶ್ಚಿಮ ಬಂಗಾಳದ ಬಾಲಕರು 4 ಬಾಲಕಾರ್ಮಿಕರ ರಕ್ಷಣೆ. ಉಡುಪಿ ಚಿತ್ತರಂಜನ್ ಸರ್ಕಲ್ ಸಮೀಪದ ಜುವೆಲ್ ಪ್ಲಾಜಾ ಹೆಸರಿನ ಚಿನ್ನಾಭರಣ ತಯಾರಿ ಘಟಕದಲ್ಲಿದ್ದ ಪಶ್ಚಿಮ ಬಂಗಾಳ ಮೂಲದ 4 ಬಾಲಕಾರ್ಮಿಕರನ್ನ ಕಾರ್ಮಿಕ ನಿರೀಕ್ಷಕರ ನೇತೃತ್ವದ ತಂಡ ರಕ್ಷಿಸಿದೆ. ಖಚಿತ ಮಾಹಿತಿ ಮೇರೆಗೆ ಬುಧವಾರ ಕಾರ್ಯಾಚರಣೆ ನಡೆಸಿ ಬಾಲಕಾರ್ಮಿಕರು ಪತ್ತೆಯಾದರು. ಇವರಲ್ಲಿ ಓರ್ವ 17 ವರ್ಷದ ವಯಸ್ಸಿನವನಾಗಿದ್ದು ಉಳಿದವರು 13ರಿಂದ 14 ವರ್ಷದವರು. ಇದು ಚಿನ್ನಾಭರಣಗಳ ಕೆಲವು ಭಾಗಗಳನ್ನು ತಯಾರಿಸಿ ದೊಡ್ಡ ಜ್ಯುವೆಲ್ಲರಿಗಳಿಗೆ ನೀಡುವ ಸಂಸ್ಥೆಯಾಗಿದ್ದು ಇಲ್ಲಿ 100ಕ್ಕೂ ಅಧಿಕ ಮಂದಿ ಕೆಲಸ ಮಾಡ್ತಿದ್ದಾರೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಇವತ್ತು ಏನು ನಮ್ಮ ಕಾರ್ಮಿಕ ಇಲಾಖೆಗೆ ಇಲ್ಲಿ ಒಂದು ಚಿನ್ನದ ಪಾಲಿಶ್ ಮಾಡುವಂಥ ಅಂಗಡಿಗಳಲ್ಲಿ ಬಾಲಕಾರ್ಮಿಕರು ಇದ್ರು ಅಂತ ದೂರು ಬಂದಿದೆ. ಸೊ ಆ ಹಿನ್ನೆಲೆಯಲ್ಲಿ ನಾವಿವತ್ತು ಕಾರ್ಮಿಕ ಇಲಾಖೆ, ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಹಾಗೂ ಪೊಲೀಸ್ ಇಲಾಖೆ ಹಾಗೂ ನಮ್ಮ ನಿತ್ಯಾನಂದ ಒಳಕಾಡು ಇವರ ಒಂದು ಜಂಟಿ ಕಾರ್ಯಾಚರಣೆಯಲ್ಲಿ ಇವತ್ತು ನಾವಿಲ್ಲಿ 4 ಜನ ಬಾಲಕಾರ್ಮಿಕರನ್ನು ಈಗಾಗಲೇ ಹಿಡಿದಿದ್ದೇವೆ. ಸೊ ಹಾಗಾಗಿ ಅವರೆಲ್ಲ ಹೆಚ್ಚಾಗಿ ಕಲ್ಕತ್ತಾ ಮೂಲದವರು. ವಿಶೇಷವಾಗಿ ಇಲ್ಲಿ ಅವರು ಈ ಚಿನ್ನದ ಕೆಲಸಕ್ಕೆ ಕರ್ಕೊಂಡು ಬಂದು ಇಲ್ಲಿ ದುಡಿಸ್ತಾ ಇದ್ದಾರೆ. ಸೊ ಇದಕ್ಕಾಗಿ ನಾವು 2 ವರ್ಷ ಹಿಂದೆ ಕೂಡ ಇಲ್ಲಿ ಬಾಲಕಾರ್ಮಿಕರನ್ನು ಪತ್ತೆ ಹಚ್ಚಿದ್ದೇವೆ. ಆಲ್ರೆಡಿ ಅದರ 2 ಪ್ರಕರಣಗಳು ಕೂಡ ನ್ಯಾಯಾಲಯದಲ್ಲಿದೆ. ಆದರೂ ಕೂಡ ಇಲ್ಲಿ ಬಾಲಕಾರ್ಮಿಕರನ್ನು ದುಡಿಸುವಂಥ ಕೆಲಸ ಮಾಡ್ತಿದ್ದಾರೆ.
ಹಾಗಾಗಿ ನಾವು ಇದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ನಿರಂತರವಾಗಿ ರೈಡ್ಗಳನ್ನು ಮಾಡಿ ಮಕ್ಕಳನ್ನು ರಿಹ್ಯಾಬಿಲಿಟೇಷನ್ ಮಾಡುವಂಥ ಕೆಲಸಗಳನ್ನು ಮಾಡ್ತೀವಿ. ನಿಮ್ಮ ಹೆಸರು ಹೇಳಿ ಸರ್. ಪ್ರಭಾಕರ್ ಆಚಾರ್ಯ, ಯೋಜನಾ ನಿರ್ದೇಶಕರು, ಜಿಲ್ಲಾ ಬಾಲ ಕಾರ್ಮಿಕ ಯೋಜನಾ ಸಂಘ. ರಕ್ಷಿಸಲ್ಪಟ್ಟ ಬಾಲಕರ ವಯಸ್ಸು 18ಕ್ಕಿಂತ ಕಡಿಮೆ ಇರುವುದು ಆಧಾರ್ ಕಾರ್ಡ್ ಆಧಾರದಲ್ಲಿ ಗೊತ್ತಾಗಿದೆ. ಇವರನ್ನ ಮಕ್ಕಳ ಕಲ್ಯಾಣ ಸಮಿತಿಗೆ ಹಾಜರುಪಡಿಸಲಾಗಿದ್ದು, ಸಮಿತಿಯ ಆದೇಶದಂತೆ ಸಂತೆಕಟ್ಟೆಯ ಶ್ರೀಕೃಷ್ಣ ಅನುಗ್ರಹ ಕೇಂದ್ರದಲ್ಲಿ ತಾತ್ಕಾಲಿಕ ಪುನರ್ವಸತಿ ಕಲ್ಪಿಸಿಕೊಡಲಾಗಿದೆ. ಜುಲೈ 19ರಂದು ವೈದ್ಯಕೀಯ ತಪಾಸಣೆ ನಡೆಸಿ ಅವರ ವಯಸ್ಸನ್ನ ದೃಢಪಡಿಸಿಕೊಂಡು ಅನಂತರ ಘಟಕದ ಮಾಲಕರ ವಿರುದ್ಧ ಪ್ರಕರಣ ದಾಖಲಿಸಿಕೊಳ್ಳಲಾಗುವುದು ಎಂದು ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಕಾರ್ಯಾಚರಣೆಯಲ್ಲಿ ಕಾರ್ಮಿಕ ನಿರೀಕ್ಷಕ ರಾಮಮೂರ್ತಿ ಎಸ್ಎಸ್, ಜಿಲ್ಲಾ ಬಾಲ ಕಾರ್ಮಿಕ ಯೋಜನಾ ಸಂಘದ ಯೋಜನಾ ನಿರ್ದೇಶಕ ಪ್ರಭಾಕರ್ ಆಚಾರ್ಯ, ಕಾರ್ಮಿಕ ಕಲ್ಯಾಣ ಇಲಾಖೆಯ ಪ್ರಥಮ ದರ್ಜೆ ಸಹಾಯಕ ಪ್ರವೀಣ್ ಕುಮಾರ್, ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಮಕ್ಕಳ ರಕ್ಷಣಾಧಿಕಾರಿ ಕಪಿಲ, ಸಾಮಾಜಿಕ ಕಾರ್ಯಕರ್ತ ಯೋಗೀಶ್, ಪೊಲೀಸ್ ಇಲಾಖೆಯ ಸಂಗನಗೌಡ ಮತ್ತಿತರರು ಉಪಸ್ಥಿತರಿದ್ದರು. ಅಪಾಯಕಾರಿ ಕೆಲಸ. ಈ ಘಟಕದಲ್ಲಿ ಚಿನ್ನಾಭರಣಗಳ ಗ್ಯಾಸ್ ವೆಲ್ಡ್, ಕೆಮಿಕಲ್ಗಳ ಬಳಕೆ ಮುಂತಾದವುಗಳು ನಡೆಯುತ್ತಿರುತ್ತವೆ. ಇಂತಹ ಘಟನೆಯಲ್ಲಿ 18 ವರ್ಷದ ಒಳಗಿನವರನ್ನ ದುಡಿಸುವಂತಿರಲಿಲ್ಲ. ಅಪಾಯಕಾರಿಯಲ್ಲದ ಅಂಗಡಿ, ಬೇಕರಿ ಮೊದಲಾದೆಡೆ 14 ವರ್ಷದೊಳಗಿನವರು ಕಾರ್ಮಿಕರಾಗಿರುವಂತಿಲ್ಲ. ಶ್ರೀಗಳ ಜೀವಕ್ಕೆ ಅಪಾಯವಿತ್ತು. ಶಿರೂರು ಶ್ರೀಗಳಿಗೆ ತಮ್ಮ ಪಟ್ಟದ ದೇವರು ವಿಚಾರದಲ್ಲಿ ಮೈಮನಸ್ಸಿನಿಂದ ಯಾವುದೇ ಕ್ಷಣದಲ್ಲಾದರೂ ಜೀವಕ್ಕೆ ಅಪಾಯ ಬರಬಹುದು ಎಂಬ ಸಂಶಯ ಇತ್ತು ಎಂದು ಅವರ ವಕೀಲ ರವಿಕಿರಣ್ ಮುರುಡೇಶ್ವರ ತಿಳಿಸಿದ್ದಾರೆ. ತಮಗೆ ಅಪಾಯ ಇರುವ ಬಗ್ಗೆ ಸೋಮವಾರ ನನ್ನ ಬಳಿ 2 ಗಂಟೆಗಳ ಕಾಲ ಶ್ರೀಗಳು ಮಾತನಾಡಿದ್ರು. ಕಾರಣ ಏನು ಎಂಬಿತ್ಯಾದಿ ಅಂಶಗಳ ಬಗ್ಗೆ ನಿಷ್ಪಕ್ಷಪಾತ ತನಿಖೆ ನಡೆಯಬೇಕು ಎಂದು ಅವರು ಆಗ್ರಹಿಸಿದ್ದಾರೆ. ಉಡುಪಿ ಅಷ್ಟಮಠಗಳ ಪೈಕಿ ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿ ಅವರು ಶಿರೂರು ಶ್ರೀಗಳಿಗೆ ಬೆಂಬಲ ಇದ್ರು. ಅವರನ್ನ ಹೊರತುಪಡಿಸಿ ಉಳಿದ 6 ಮಠದ ಸ್ವಾಮೀಜಿಗಳ ವಿರುದ್ಧ ಶಿರೂರು ಶ್ರೀಗಳು ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಲು ಸೂಚಿಸಿದ್ರು. ಅದಕ್ಕೆ ಬೇಕಾದ ಪತ್ರಗಳನ್ನ ಸಿದ್ಧ ಮಾಡುವಂತೆ ನನಗೆ ಹೇಳಿದ್ರು. ನಾನು ಕ್ರಿಮಿನಲ್ ಪ್ರಕರಣ ದಾಖಲಿಸಲು ಸಿದ್ಧತೆ ಮಾಡಿಕೊಂಡಿದ್ದೆ. 1-2 ದಿನಗಳಲ್ಲಿ ಮೊಕದ್ದಮೆ ಹೂಡುವವನಿದ್ದೆ ಎಂದು ಮುರುಡೇಶ್ವರ್ ಹೇಳಿದ್ದಾರೆ. ಶ್ರೀವರ ತೀರ್ಥ ಸ್ವಾಮೀಜಿಯವರು ತಾರೀಕು 28 ಜೂನ್ ನಂದು ನಮ್ಮ ಕಚೇರಿಗೆ ಬಂದಿದ್ದರು. ಅವರು ಅವರ ಮಠಾಧಿಪತಿಗಳ ಜೊತೆ ಅವರಿಗೆ ಇರುವಂಥ ಭಿನ್ನಾಭಿಪ್ರಾಯದ ಬಗ್ಗೆ ವಿಸ್ತೃತವಾಗಿ ಸುಮಾರು 2 ಗಂಟೆಗಳ ಕಾಲ ನನ್ನ ಜೊತೆ ಆ ಬಗ್ಗೆ ಮಾತುಕತೆಯನ್ನು ಮಾಡಿದರು. ಸ್ವಾಮೀಜಿಯವರು ಬಯಸಿದಂತೆ ಉಡುಪಿಯ ಕೃಷ್ಣ ಮಠದ 6 ಮಠಾಧಿಪತಿಗಳ ವಿರುದ್ಧ ನ್ಯಾಯಾಲಯದಲ್ಲಿ ನಾವು ಕೇವೇಟನ್ನು ದಾಖಲು ಮಾಡಿದ್ದೇವೆ. ಪುತ್ತಿಗೆ ಮಠದ ಸ್ವಾಮೀಜಿಯರನ್ನು ಹೊರತುಪಡಿಸಿ ಇನ್ನಿತರ ಎಲ್ಲ ಮಠದ ಸ್ವಾಮೀಜಿಯವರ ಮೇಲೆ ಉಡುಪಿಯ ಸಿವಿಲ್ ಜಡ್ಜ್. ತದನಂತರ ಸ್ವಾಮೀಜಿಯವರ ಬಯಕೆ ಏನಾಗಿತ್ತು ಅಂತ ಹೇಳಿದರೆ, ಅವರ ಪಟ್ಟದ ದೇವರಾದಂತಹ ವಿಠ್ಠಲ ಮತ್ತು ಇನ್ನಿತರ ಮೂರ್ತಿಗಳನ್ನು ಕೃಷ್ಣ ಮಠದಲ್ಲಿ ಅವರು ಅನಾರೋಗ್ಯದಲ್ಲಿದ್ದ ಸಂದರ್ಭದಲ್ಲಿ ಇಟ್ಟಿದ್ದರು. ಅದನ್ನು ವಾಪಸ್ಸು ಪಡೆಯುವ ಬಗ್ಗೆ ಕ್ರಿಮಿನಲ್ ಕೇಸನ್ನು ಹಾಕಬೇಕು ಅಂತ ಸ್ವಾಮೀಜಿಯವರು ಬಯಸಿದ್ರು. ಅದರಂತೆ ನಾನು ನಿನ್ನೆ ಅದನ್ನು ದಾಖಲು ಮಾಡಬೇಕು ಅಂತ ಹೇಳುವ ಉದ್ದೇಶದಿಂದ ಫಿರ್ಯಾದಿಯನ್ನು ಕೂಡ ತಯಾರು ಮಾಡಿ ಇಟ್ಟಿದ್ದೆ. ಆದರೆ ದುರದೃಷ್ಟವಶಾತ್ ಬರಸಿಡಿಲಿನಂತೆ ಸ್ವಾಮೀಜಿಯವರ ನಿಧನದ ಸುದ್ದಿ ಬಂದಿದೆ. ಸ್ವಾಮೀಜಿಯವರು ಅವರ ಬದುಕಿನ ಬಗ್ಗೆ, ಜೀವನದ ಬಗ್ಗೆ ಕೂಡ ಬಹಳ ಆತಂಕವನ್ನು ವ್ಯಕ್ತಪಡಿಸಿದರು. ತನಗೆ ಏನೂ ಕೂಡ ಆಗಬಹುದು ಅಂತ ಹೇಳುವಂಥ ಒಂದು ಶಂಕೆಯನ್ನು ಕೂಡ ಅವರು ವ್ಯಕ್ತಪಡಿಸಿದರು. ಮಠದ ಪಟ್ಟದ ದೇವರ ಮೂರ್ತಿಗಳ ವ್ಯಾಜ್ಯಕ್ಕೆ ಸಂಬಂಧಿಸಿ ಶಿರೂರು ಶ್ರೀಗಳು ತನ್ನ ಕಚೇರಿಗೆ ಬಂದಿದ್ದನ್ನ ನೆನಪಿಸಿಕೊಂಡ ರವಿಕುಮಾರ್ ಮುರುಡೇಶ್ವರ, ಜನಸಾಮಾನ್ಯರ ಸ್ವಾಮೀಜಿ ಎಂದೇ ಬಿಂಬಿತರಾಗಿದ್ದ ಶಿರೂರು ಶ್ರೀಗಳ ಸಾವು ಅರಗಿಸಿಕೊಳ್ಳಲಾಗುತ್ತಿಲ್ಲ ಎಂದು
ಭಾವುಕರಾದ್ರು. ಚಿಟ್ ಫಂಡ್ ವಂಚನೆ ಕಠಿಣ ಕಾನೂನು ರಚಿಸಿ. ಮತ್ತೊಂದು ಚಿಟ್ ಫಂಡ್ ವಂಚನೆ ಪ್ರಕರಣ ಇದೀಗ ಬೆಳಕಿಗೆ ಬಂದಿದೆ. ಚಿಟ್ ಫಂಡ್ ಕಂಪನಿಗಳು ಎಷ್ಟೇ ಮೋಸ ಮಾಡಿದ್ರೂ ಜನರು ಬುದ್ಧಿ ಕಲಿತುಕೊಳ್ಳುವುದಿಲ್ಲ ಎನ್ನುವುದು ಬೆಂಗಳೂರಿನಲ್ಲಿ ಬಯಲಾಗಿರುವ ಈ ಪ್ರಕರಣದಿಂದ ಮತ್ತೊಮ್ಮೆ ಸಾಬೀತಾಗಿದೆ. ತ್ರಿಪುರಾ ಚಿಟ್ ಫಂಡ್ ಕಂಪನಿ ಎಂಬ ಸಂಸ್ಥೆ 4 ರಾಜ್ಯಗಳ 3 ಲಕ್ಷಕ್ಕೂ ಅಧಿಕ ಗ್ರಾಹಕರಿಗೆ ಸುಮಾರು 280 ಕೋಟಿ ರೂಪಾಯಿ ವಂಚಿಸಿರುವುದನ್ನು ಪತ್ತೆ ಹಚ್ಚಲಾಗಿದೆ. ಕಂಪನಿಯ ವ್ಯಾಪ್ತಿ 4 ರಾಜ್ಯಗಳಲ್ಲಿ ಇರುವುದರಿಂದ ಮೋಸ ಹೋದವರ ಸಂಖ್ಯೆ ಮತ್ತು ಮೋಸದ ಮೊತ್ತ ಇನ್ನೂ ಹೆಚ್ಚಿರಲಿಕ್ಕೂ ಸಾಕು. ಸದ್ಯಕ್ಕೆ ಸಿಕ್ಕಿರುವ ಲೆಕ್ಕ ಇಷ್ಟು. ಚಿಟ್ ಫಂಡ್ ಕಂಪನಿಗಳಿಂದ ಮತ್ತು ಪಾಂಜಿ ಸ್ಕೀಮ್ಗಳಿಂದ ಜನರು ಮೋಸ ಹೋಗುವುದು ಇದು ಮೊದಲು ಅಲ್ಲ, ಇದು ಕೊನೆಯೂ ಅಲ್ಲ. ಈ ಹಿಂದೆ ಇಂತಹ 100 ಪ್ರಕರಣಗಳು ಸಂಭವಿಸಿದ್ವು. ಆದರೆ ಜನರು ಇನ್ನು ಬೆಳಕಿಗೆ ಆಕರ್ಷಿತರಾಗುವ ಪತಂಗಗಳಂತೆ ಚಿಟ್ ಫಂಡ್ ಕಂಪನಿಗಳತ್ತ ಆಕರ್ಷಿತರಾಗುತ್ತಿದ್ದಾರೆ. ಚಿಟ್ ಫಂಡ್ ಕಂಪನಿಗಳು ನೀಡುವ ಹೆಚ್ಚಿನ ಬಡ್ಡಿಯ ಆಕರ್ಷಣೆ ಜನರನ್ನ ಸೆಳೆಯುತ್ತದೆ. ಸಾಮಾನ್ಯವಾಗಿ ಇಂಥ ವ್ಯವಹಾರದ ಗ್ರಾಹಕರು ಬಡವರು ಮತ್ತು ಕೆಳ ಮಧ್ಯಮ ವರ್ಗದವರು. ಉಳಿದೆಡೆಗಿಂತ ₹1 ಹೆಚ್ಚು ಸಿಗುತ್ತದೆ ಎಂದಾದರೆ ರಿಸ್ಕ್ ತೆಗೆದುಕೊಳ್ಳುವ ಹಂಬಲ ಧೈರ್ಯವನ್ನ ಅವರಲ್ಲಿ ವ್ಯವಸ್ಥೆ ಹುಟ್ಟಿಸಿರುತ್ತದೆ. ಹೀಗೆ ಮೋಸ ಹೋಗಲು ತಯಾರಿರುವ ಜನರಿರುವಾಗ ಮೋಸ ಮಾಡುವವರಿಗೇನೂ ಕೊರತೆಯಿಲ್ಲ. ದೇಶದಲ್ಲಿ ಚಿಟ್ ಫಂಡ್ ಮೋಸ ದೊಡ್ಡದಾಗಿ ಚರ್ಚೆಯಾಗಿತ್ತು. ಪಶ್ಚಿಮ ಬಂಗಾಳದ ಶಾರದಾ ಚಿಟ್ ಫಂಡ್ ಕಂಪನಿ ಮುಳುಗಿದಾಗ ರಾಜಕಾರಣಿಗಳು, ಸಿನಿಮಾ ಕ್ಷೇತ್ರದವರು ಮತ್ತು ಉದ್ಯಮಿಗಳ ಕೃಪಾಶ್ರಯದಲ್ಲಿ ಬೆಳೆದ ಈ ಸಂಸ್ಥೆ ಸುಮಾರು 30 ಕೋಟಿ ರೂಪಾಯಿಯಷ್ಟು ವಂಚನೆಯನ್ನ ಎಸಗಿದೆ. ಇದರಲ್ಲಿ ಹಣ ಹೂಡಿದವರಲ್ಲಿ ಕಡು ಬಡವರಿಂದ ಹಿಡಿದು ಶ್ರೀಮಂತ ಉದ್ಯಮಿಗಳ ತನಕ ಇದ್ರು. ಅಂದರೆ ಸುಲಭದಲ್ಲಿ ಹಣ ಗಳಿಸುವ ಭರವಸೆ ಬಡವರು ಮಾತ್ರವಲ್ಲದೆ ಶ್ರೀಮಂತರು ಮಾರು ಹೋಗುತ್ತಾರೆ ಎನ್ನುವುದು ಇದರಿಂದ ಸ್ಪಷ್ಟವಾಗ್ತದೆ. ಯಾವುದೇ ಸಂಸ್ಥೆ ತಮ್ಮ ಹಣಕ್ಕೆ ಇಷ್ಟು ದೊಡ್ಡ ಪ್ರತಿಫಲ ನೀಡಲು ಹೇಗೆ ಸಾಧ್ಯ ಎಂದು ಒಂದು ಕ್ಷಣ ಯೋಚಿಸಿದರೂ ಚಿಟ್ ಫಂಡ್ ಕಂಪನಿಗಳಲ್ಲಿ ಹಣ ಹೂಡಿಕೆ ಮಾಡಲು ಯಾರೂ ಮುಂದಾಗಿರಲಿಲ್ಲ. ಆದರೆ ಆಮಿಷಗಳ ಎದುರು ಜನರು ಯೋಚಿಸುವ ಶಕ್ತಿಯನ್ನೇ ಕಳೆದುಕೊಳ್ಳುತ್ತಿರುವುದರಿಂದ ಚಿಟ್ ಫಂಡ್ ಬೆಳೆ ಹುಲುಸಾಗಿ ಬೆಳೆಯುತ್ತದೆ. ವಿತ್ತೀಯ ಅರಿವಿನ ಕೊರತೆಯು ಚಿಟ್ ಫಂಡ್ಗಳಂತಹ ದೊಡ್ಡ ಕಂಪನಿಗಳ ವ್ಯವಹಾರಕ್ಕೆ ಪೂರಕ ವಾತಾವರಣ ಸೃಷ್ಟಿಸಿಕೊಡುತ್ತದೆ. ಈಗಲೂ ಗ್ರಾಮೀಣ ಭಾಗಗಳ ಜನರು ಬ್ಯಾಂಕ್ಗಳಿಗಿಂತಲೂ ಹೆಚ್ಚಾಗಿ ಖಾಸಗಿ ವ್ಯಕ್ತಿಗಳು ನಡೆಸುವ ಹಣಕಾಸಿನ ವಹಿವಾಟುಗಳ ಮೇಲೆಯೇ ಹೆಚ್ಚು ಭರವಸೆಯನ್ನ ಹೊಂದಿದ್ದಾರೆ. ಚಿಟ್ ಫಂಡ್ ವ್ಯವಹಾರಗಳನ್ನು ನಿಯಂತ್ರಿಸಲು ಚಿಟ್ ಫಂಡ್ ಕಾಯ್ದೆ 1982 ಇದೆ. ಶಾರದಾ ಮತ್ತು ರೋಸ್ ವ್ಯಾಲಿ ವಂಚನೆ ಕಾಂಡಗಳು ಬಯಲಾದ ಬಳಿಕ ಕೇಂದ್ರ ಈ ಕಾಯ್ದೆ ಬದಲಾಗಿ ಅನಿಯಂತ್ರಿತ ಠೇವಣಿ ಸ್ಕೀಮ್ಗಳು ಮತ್ತು ಚಿಟ್ ಫಂಡ್ ವ್ಯವಹಾರಗಳನ್ನು ನಿಷೇಧಿಸುವ ಕರಡು ಕಾಯ್ದೆಯನ್ನ ರಚಿಸಿದ್ರೂ ಅದಿನ್ನೂ ಶಾಸನವಾಗಿ ಜಾರಿಗೆ ಬಂದಿಲ್ಲ. ಲೋಕಸಭೆಯಲ್ಲಿ ಮಂಡನೆಯಾಗಿರುವ ಕಾಯ್ದೆಗೆ ಇನ್ನೂ ಅನುಮೋದನೆ ಸಿಕ್ಕಿಲ್ಲ. ಕಾಯ್ದೆಯಲ್ಲಿರುವ ಕೆಲವು ಅಂಶಗಳು ಈ ಮಾದರಿಯ ವಂಚನೆಯನ್ನ ತಡೆಯಲು ಸಶಕ್ತವಾಗಿದೆ. ಚಿಟ್ ಫಂಡ್ ವ್ಯವಹಾರದಲ್ಲಿ ಮೋಸ ಮಾಡಿದ ಕಂಪನಿಗಳ ನಿರ್ದೇಶಕರನ್ನ ಅವರು ಸ್ಥಾನಮಾನವನ್ನ ಲೆಕ್ಕಿಸದೆ ಕಾನೂನು ಕ್ರಮಕ್ಕೊಳಪಡಿಸುತ್ತೇವೆ ಎಂದು ಹಣಕಾಸು ಸಚಿವ ಅರುಣ್ ಜೇಟ್ಲಿ ಕಳೆದ ಚಳಿಗಾಲ ಅಧಿವೇಶನದಲ್ಲೇ ಹೇಳಿದ್ರು. ಕೇಂದ್ರದ ಕಡೆಯಿಂದ ಇನ್ನೂ ಅಂಥ ದಿಟ್ಟ ಕೆಲಸ ನಡೆಯದಿರುವುದು ವರದಿಯಾಗಲಿಲ್ಲ. ಚಿಟ್ ಫಂಡ್ ವಂಚನೆಗಳು ಬೆಳಕಿಗೆ ಬಂದ ಬಳಿಕ ಸರ್ಕಾರಗಳು ಸಂತ್ರಸ್ತರಿಗೆ ಪರಿಹಾರ ನೀಡಲು ಒಂದಿಷ್ಟು ಮೊತ್ತ ಎತ್ತಿಡುವುದರಿಂದ ಈ ಪೀಡೆ ನಿವಾರಣೆಯಾಗುವುದು. ಪಶ್ಚಿಮ ಬಂಗಾಳ ಸರ್ಕಾರ 30 ಕೋಟಿ ರೂಪಾಯಿ ವಂಚನೆ ನಡೆದಾಗ 50 ಕೋಟಿ ರೂಪಾಯಿ ಎತ್ತಿಟ್ಟು ನಗೆ ಪಟಾಲಿಗೀಡಾದುದನ್ನ ನೆನಪಿಸಿಕೊಳ್ಳಬಹುದು. ಅಲ್ಲದೆ ಜನರ ತೆರಿಗೆ ಹಣವನ್ನ ಇಂತಹ ಕೆಲಸಗಳಿಗೆ ಬಳಸುವುದು ಸರಿಯೇ ಎಂಬ ನೈತಿಕತೆ ಪ್ರಶ್ನೆಯೂ ಇಲ್ಲಿದೆ. ಇದರ ಬದಲು ಚಿಟ್ ಫಂಡ್ ಮತ್ತು ಪಾಂಜಿ ಸ್ಕೀಮ್ಗಳ ವಿರುದ್ಧ ಕಠಿಣ ನಿಯಮವನ್ನ ರೂಪಿಸುವುದೇ ಸರಿಯಾದ ಕ್ರಮ. ಸರ್ವರಿಗೂ ಬ್ಯಾಂಕ್ ಸೇವೆ, ಎಲ್ಲರಿಗೂ ವಿತ್ತೀಯ ಸೇರ್ಪಡೆ ಎಂಬ ಮಹೋನ್ನತ ಯೋಜನೆಗಳನ್ನು ಜಾರಿಗೊಳಿಸುತ್ತಿರುವಾಗ ಇಂತಹ ವಂಚನೆಗಳು ನಡೆಯುತ್ತಿರುವುದು ಆರೋಗ್ಯಕರವಲ್ಲ.